ಸೊಲ್ಮೆಲು ನಮ್ಮ ಕುಡ್ಲ ತುಡು ವಾರ್ತೆಲು ಮುಖ್ಯಾಂಶಗಳು. ಕುಡ್ಲ ಮಹಾನಗರ ಪಾಲಿಕೆಗೂ ಹೊಸ ಮೇಯರ್ ಪ್ರೇಮಾನಂದ ಶೆಟ್ಟಿ, ಒತ್ತು ಮೇಯರ್ ಸುಮಂಗಳಾ ರಾವ್, ದಿವಾಕರ್ ಪಾಂಡೇಶ್ವರ ವೇದಾವತಿ ಬೊಕ್ಕ ಜನಪ್ರತಿನಿಧಿ ಲೇಡ್ದು ಮೆಚ್ಚುಗಿದ ಮರ್ಯಾದೆ. ಕುಡ್ಲಡ ವಿಜಯ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಶೃಂಗಸಭೆ 2021 ಜಿಲ್ಲೆದ ಅಭಿವೃದ್ಧಿ ಕೆಲಸ ಉಂತುದುಜಿ ಅಭಿವೃದ್ಧಿಗೆ ಬೋಡಾಯನಾಥ ಅವಕಾಶ ಉಂಡು. ನಳಿನ್ ಕುಮಾರ್ ಕಟೀಲ್. ಉರ್ವ ಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನಡು ವರ್ಷಾಧಿ ಮಹಾಪೂಜೆ, ಸುರುತ ದಿನ ಮಹಾರಂಗ ಪೂಜೆ, ಪೇರು ಉರ್ಕಪಾವನ ಪೂಜೆ, ದರ್ಶನ ಬಲಿ. ಗೆಜ್ಜೆಗಿರಿ ನಂದನ ಬಿತ್ತಲ್ ದೇಯಿ ಬೈದೆತ್ತಿ ಸತ್ಯಧರ್ಮ ಚಾವಡಿ ಕೋಟಿ ಚೆನ್ನಯ್ಯರ್ನ ಮೂಲಸ್ಥಾನ ಗರೋಡಿಡು 1 ವರ್ಷದಿಂಚಿನ ಸಂಭ್ರಮ, ಬೈದೆರ್ಲೆ ನೇಮದ ಪೊರ್ಲು ತಿರ್ಲು. ವಾರ್ತೆದವರ ಕುಡ್ಲ ಮಹಾನಗರ ಪಾಲಿಕೆದ ಮೇಯರ್ ದಿವಾಕರ ಪಾಂಡೇಶ್ವರ ಮೇರಿನ ಮೇಯರ್ ಕರ್ತವ್ಯ ಅಕೇರಿ ಆತಂಡು ಅಂಗರ್ ನಡತಿನ ಓಟುಡು ಪ್ರೇಮಾನಂದ ಶೆಟ್ಟಿ ಗೆಂದದು ಹೊಸ ಮೇಯರ್ ಆತೇರು. ಸುಮಂಗಳರಾವ್ ಒತ್ತು ಮೇಯರ್ ಆತೇರು. ಕುಡ್ಲ ಮಹಾನಗರ ಪಾಲಿಕೆದ ಮೇಯರ್ ದಿವಾಕರ್ ಪಾಂಡೇಶ್ವರನ 1 ವರ್ಷದ ಅಧಿಕಾರ ಮುಗಿದು ಹೊಸ ಮೇಯರ್ನ ಅಜಪರೆ ಅಂಗಾರೆ ಕುಡ್ಲ ಮಹಾನಗರ ಪಾಲಿಕೆಡು ಓಟು ನಡಪಾಯಿರು. ಹೊಸ ಮೇಯರ್ ಆದ ಮಂಗಳಾದೇವಿ ಮುಳಿಬಿತ್ಲ ವಾರ್ಡ್ದ ಪ್ರೇಮಾನಂದ ಶೆಟ್ಟಿ ಓಟುಡು ಗೆಂದಿರು. ಸುಮಂಗಳ ರಾವ್ ಒತ್ತು ಮೇಯರ್ ಆದ ಗೆಂದಿರು. ದಿವಾಕರ್ ಪಾಂಡೇಶ್ವರ್ ಬೊಕ್ಕ ಈತ ನಟ್ಟ ಒತ್ತು ಮೇಯರ್ ಆದಿತ್ತನ ವೇದಾವತಿ ಪಾಲಿಕೆದ ಸದಸ್ಯರು, ಶಾಸಕರು, ಜನಪ್ರತಿನಿಧಿಗಳು ಹೊಸ ಮೇಯರ್ ಪ್ರೇಮಾನಂದ ಶೆಟ್ಟಿ ಒತ್ತು ಮೇಯರ್ ಸುಮಂಗಳ ರಾವ್ ಮುಕ್ಲೆಗ್ ಪುರ್ಪ ಕೊರದು ಎಡ್ಡೆಪ್ಪು ಬೇಕಿರು. ಅಧಿಕಾರ ಕೈಪಗತ್ತಿರು. ಈ ಪೊರ್ತುಡು ಹೊಸ ಮೇಯರ್ ಪ್ರೇಮಾನಂದ ಶೆಟ್ಟಿ ಒತ್ತು ಮೇಯರ್ ಸುಮಂಗಳ ರಾವ್ ಸುದ್ದಿಗಾರರ ಪಾತಿರದು ಕುಡ್ಲ ನಗರದ ಬುಳೆಚ್ಚಿಲ್ ದಿಟ್ಟಿಡು ಸರ್ವೆರ್ಲ ಸಹಾಯ ಸಹಕಾರ ಕೊರಡುಂದು ಕೇಟುಂಡೇರು. ಇವತ್ತು ಸ್ಮಾರ್ಟ್ ಸಿಟಿ ಇರ್ಬೋದು ಅಥವಾ ಸರ್ಕಾರದ ಬೇರೆ ಬೇರೆ ಯೋಜನೆಗಳಿರ್ಬೋದು, ವಿಶೇಷವಾಗಿ ಕುಡಿಯುವ ನೀರಿನ ಯೋಜನೆ ಇರ್ಬೋದು ಅಥವಾ ಒಳಚರಂಡಿ, ಒಟ್ಟು ಮಂಗಳೂರು ಮಹಾನಗರ ಪಾಲಿಕೆಗೆ ಸಮಗ್ರ ಯೋಜನೆಗೆ ಈಗಾಗಲೇ ಒಂದು ಯೋಜನೆಯನ್ನು ರೂಪಿತಗೊಂಡಿದೆ. ಅದಕ್ಕೋಸ್ಕರ ಸಾಕಷ್ಟು ಅನುದಾನಗಳು ಕೂಡ ಬರ್ತಾ ಇದೆ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ. ಅದನ್ನು ಶೀಘ್ರವಾಗಿ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು, ಯಾಕೆ ಹೇಳಿದರೆ ಶೀಘ್ರವಾಗಿ ಅಂದರೆ ಕಾಲಮಿತಿಯ ಒಳಗಡೆ ಇದೆಲ್ಲವನ್ನು ಅನುಷ್ಠಾನಗೊಳಿಸುವ ಮೂಲಕ ಜನಸಾಮಾನ್ಯರಿಗೆ, ಮಂಗಳೂರಿನ ನಾಗರಿಕರಿಗೆ ಇದರ ಸತ್ಪ್ರಯೋಜನ ಸಿಗುವ ನಿಟ್ಟಿನಲ್ಲಿ ನಾನು ಕಾರ್ಯಪ್ರವರ್ತನಾಗ್ತೇನೆ. ಅದರ ಜೊತೆಗೆ ಈ ಮಂಗಳೂರು ಮಹಾನಗರ ಪಾಲಿಕೆಯ ಒಟ್ಟು ಅಭಿವೃದ್ಧಿ ಒಬ್ಬನಿಂದಾಗಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟಾಗಿ ತಂಡವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೇವೆ. ಕಡಬ ತಾಲೂಕು ಬಲ್ಯ ಗ್ರಾಮದ ಪುತ್ತಿಲ ಬರೆಟ್ಟಿಡ್ ನಿರೆಕರೆತ ಮಹೇಶ್ ಪನ್ಪುನೆಯನ್ನು ಪ್ರೀತಿ ಮಲ್ತೊಂದಿತ್ತಿನ ರಮ್ಯ ಪುದರ್ದ ಜವಂದಿ ಜೀವದ ತಂದನ ಬಗೆಟ್ ವರದಿಯಾತಡು. ಮದ್ಮ್ಯಾಯರ ಇಲ್ಲಡ ಒತ್ತೊಂದು ನಡೆದ ವರ ಕೊರಗಪ್ಪ ಗೌಡ ಪನ್ಪುನಾರಿನ ಮಗಳು ರಮ್ಯ ಜೀವದ ತೊನೆರೆ ಕಾರಣ ಅಂದು ತೀರಿದು ಬೈದಿಟ್ಟು. ಕಡಬ ತಾಲೂಕು ಬಲ್ಯ ಗ್ರಾಮದ ಪುತ್ತಿಲ ಬರೆತಡಿ ಪನ್ಪುನೌಲು ಕೊರಗಪ್ಪ ಗೌಡ ಪನ್ಪುನಾರಿನ ಮಗಳು 23 ವರ್ಷ ಪ್ರಾಯದ ರಮ್ಯ ಜೀವತೆ ತೊಂದಿನ ಸಂಗತಿ ನಡೆತದಂಡ. ನಿರೆಕೆರೆತ ಒರಿಯನು ಪ್ರೀತಿ ಮಲ್ತೊಂದಿತ್ತದು ಆಯನು ಮದುವೆ ಆಯರೆ ಇಲ್ಲಡು ಒಪ್ಪಿಗೆ ತಿಕ್ಕಂದು ನಿಡ್ದಾವರ ಜೂವ ದೆತ್ತೊಂದೆರೆಂದು ತೆರೆದು ಬೈದಂಡು. ಮಹೇಶ್ ಪನ್ಪುನ ಜವನನ್ನು ಪ್ರೀತಿ ಮಲ್ತೊಂದಿತ್ತಿರು ರಮ್ಯಾ. ಅಪ್ಪೆ ತೋಟುರ್ದು ಪಂತಿ ಪೆರೆಯರೆ ಪೋದು ಪಿರ ಬನ್ನಗ ಮಗಲು ಜೀವ ದೆತ್ತೊಂದಾತಂಡು. ಕಡಪ ಪೊಲೀಸ್ ಸ್ಟೇಷನ್ ಅಧಿಕಾರಿ ರುಕ್ಮಾ ನಾಯಕ್ ಬೊಕ್ಕ ಪೊಲೀಸರು ಭೇಟಿ ಕೊರ್ದು ತನಿಖೆಯನ್ನು ನಡಪಾದಿರು. ಜಿಲ್ಲೆದ ಭವಿಷ್ಯದ ಮಾತಾ ಅಭಿವೃದ್ಧಿ ಕಾರ್ಯೊಳಗೆ ಮುಲ್ಪದ ಭೌಗೋಳಿಕ ಧಾರಣ ಸಾಮರ್ಥ್ಯ ಅಧ್ಯಯನ ಅಡಿಪಾಯ ಆವಡೆಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಪಂತಿರು. ವಿಜಯ ಕರ್ನಾಟಕ ಅಭಿಯಾನದಡಿಟ್ಟು ಸೋಮವಾರ ಕುಡ್ಲ ನಡಪಾಯಿನ ದಕ್ಷಿಣ ಕನ್ನಡ ಜಿಲ್ಲಾ ಅಭಿವೃದ್ಧಿ ಶೃಂಗ 2021 ಕಾರ್ಯಕ್ರಮ 6 ಪಾತಿರಿಯರು. ವಿಜಯ ಕರ್ನಾಟಕ ಪತ್ರಿಕೆದ ನಿಲೆಟ್ಟು ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಶೃಂಗಸಭೆ ಸೋಮವಾರ ಕುಡ್ಲಡ ನಡೆತಂಡು. ಲೋಕಸಭಾ ಸದಸ್ಯರು ಅಂಚನೆ ಭಾರತೀಯ ಜನತಾ ಪಕ್ಷದ ರಾಜ್ಯ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ವಿಜಯ ಕರ್ನಾಟಕ ಅಭಿವೃದ್ಧಿ ಶೃಂಗಸಭೆಟ್ ಪಾತೆರ್ದು ಶಿಕ್ಷಣ, ಆರೋಗ್ಯ, ಬ್ಯಾಂಕಿಂಗ್, ಉದ್ಯಮ ರಂಗೋಡು ದಕ್ಷಿಣ ಕನ್ನಡ ಜಿಲ್ಲೆ ಇತ್ತೆಲ ದುಂಬುಂಡು ಜಿಲ್ಲೆದ ಅಭಿವೃದ್ಧಿ ಕೆಲಸ ಉಂತುದಿಜಿ ಜಿಲ್ಲೆದ ಅಭಿವೃದ್ಧಿಗೂ ಬೋಡಾಯನಾತ್ ಅವಕಾಶ ಉಂಡು. ನನದ ಇರುವ ವರ್ಷೊಳೇಡು ನಮ್ಮ ಸೂಕ್ಷ್ಮ ಪರಿಸರ, ನಮ್ಮ ಸಂಸ್ಕೃತಿನ ಒರಿಪ ಒಂದು ಬೇತೆ ಆಧಾರದ ಉದ್ಯಮ ತಾಪನೆ ಅವಡು. ವಿಜಯ ಕರ್ನಾಟಕದ ಈ ಅಭಿಯಾನಗೂ ಮೆಚ್ಚುಗೆ ತೆರಿಪಾವೆ. 31 ಜಿಲ್ಲೆಳೇಡು ಅಭಿವೃದ್ಧಿ ಚಿಂತನೆ ದುಂಬುದೀದು ಎಡ್ಡೇನ ತೆರಿನಕ್ಲೇನ ಒಟ್ಟುಗು ಚರ್ಚೆ ನಡಪಾದು ಅಕ್ಲೇರ್ದು ಬತ್ತಿನ ಎಡ್ಡೆ ಅಭಿಪ್ರಾಯೋಳೇನು ಸರ್ಕಾರದ ದುಂಬುದೀಪುನ ಕಲ್ಯಾಣ ಕರ್ನಾಟಕದ ಯೋಜನೆನು ವಿಜಯ ಕರ್ನಾಟಕ ಮಲ್ತೊಂದುಂಡು ಪಂದು ನಳಿನ್ ಕುಮಾರ್ ಕಟೀಲ್ ಪಂಡೆರು. ಬೀಚ್ ಟೂರಿಸಂ ಅಕ್ಕನ್ನು ನಾನು ಚರ್ಚೆ ಮಾಡಿದ್ದು. ಬೀಚ್ ಟೂರಿಸಂ ಅನ್ನುವಂಥದ್ದು ಏನಿದೆ ಕಲ್ಪನೆ,
ಭಾಳಷ್ಟು ಜನ ಚರ್ಚೆ ಮಾಡ್ತಾರೆ, ಬೀಚ್ ಟೂರಿಸಮ್ ಬಗ್ಗೆ ಭಾಳಷ್ಟು ವರ್ಣನೆಯನ್ನು. ಒಂದು ಸಾರಿ ಯೋಚನೆ ಮಾಡಿ, ಗೋವಾ ಇವತ್ತು ಗೋವಾವಾಗಿ ಉಳಿದಿದೆಯಾ? ಅದ್ಯಾಕೆ? ನಾವು ನಂಬುವ ಗೋಕರ್ಣನಾಥ ಕ್ಷೇತ್ರ ಇವತ್ತು ಗೋಕರ್ಣನ ಸನ್ನಿಧಾನದಲ್ಲಿ ನಡೆಯುತ್ತದ. ಅಲ್ಲಿ ವಿದೇಶಿಗಳ ಗಾಂಜಾ ಮತ್ತು ಡ್ರಗ್ಸ್ನ ಅಡಿಯಲ್ಲಿ ಆ ಟೂರಿಸಮ್ ಹೋಗುತ್ತೆ. ಬೀಚ್ ಟೂರಿಸಮ್ ಏನಾಗುತ್ತೆ, ಹೆಚ್ಚಾದರೆ ಮಂಗಳೂರಿನ ಸಂಸ್ಕೃತಿ ಹಾಳಾಗುತ್ತೆ. ಆದರೆ ಬೀಚ್ನಲ್ಲಿ ಆಗಬೇಕು, ಸರ್ಫಿಂಗ್ ಆಗಬೇಕು, ಅಲ್ಲಿರ್ತಕ್ಕಂಥ ಉತ್ಸವಗಳಾಗಬೇಕು, ಅಲ್ಲಿರ್ತಕ್ಕಂಥ ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ಚಿಂತನೆಗಳಿರಬೇಕು. ಹಾಗಾಗಿ ಇದೆಲ್ಲವನ್ನು ಜೋಡಿಸಿಕೊಂಡು ಅಭಿವೃದ್ಧಿಯ ಚಿಂತನೆಗಳನ್ನು ಮಾಡ್ತಕ್ಕಂಥ ಟೂರಿಸಮ್ನ ಪರಿಕಲ್ಪನೆ ನಮ್ಮಲ್ಲಿದೆ. ಖಂಡಿತವಾಗಿ ಅದಕ್ಕೆ ಪೂರಕವಾಗಿ ಚರ್ಚೆಗಳು ಮಾಡಿ. ದಕ್ಷಿಣ ಕನ್ನಡ ಜಿಲ್ಲಾ ಜಬದಾರಿಕೆದ ಮಂತ್ರಿ ಕೋಟ ಶ್ರೀನಿವಾಸ್ ಪೂಜಾರಿ ಪಾತೆರ್ದು ಜಿಲ್ಲೆದ ಭವಿಷ್ಯದ ಮಾತಾ ಅಭಿವೃದ್ಧಿ ಕಾರ್ಯೊಳಗೆ ಮುಲ್ಪದ ಭೌಗೋಳಿಕ ಧಾರಣಾ ಸಾಮರ್ಥ್ಯ ಅಧ್ಯಯನ ಅಡಿಪಾಯ ಆವಡು ಪಂದು ಪಂಡಿರು. ಒಂದು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಸಂಪರ್ಕಕ್ಕೆ, ಪ್ರವಾಸೋದ್ಯಮಕ್ಕೆ ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದಾಗ ಒಂದೊಂದು ವಿಚಾರದಲ್ಲೂ ಕೂಡ ಅಧ್ಯಯನ ಇರುವವರು ತಮ್ಮ ಅನುಭವಗಳನ್ನು ಕೊಡಬೇಕು. ಆ ಅನುಭವವನ್ನು ಹಿಡ್ಕೊಂಡು ನಾವು ಜನಪ್ರತಿನಿಧಿಗಳು, ನಮ್ಮ ಸರ್ಕಾರ ಎಲ್ಲರೂ ಒಟ್ಟಾಗಿ ಕೆಲಸಗಳನ್ನು ಮಾಡಿದರೆ ಇಂತಿಷ್ಟು ವರ್ಷದಲ್ಲಿ ನಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಅಂದಾಜು ಅಂತ ನಾನು ಅಂದ್ಕೊಂಡಿದ್ದೇನೆ. ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PS ಎಡಪಡಿ ತಾಯಿರ್ ಪಾತೆರ್ದು ಕೊಲ್ಲಿ ರಾಷ್ಟ್ರ ಬೊಂಬಾಯಿರ್ದು ಇತ್ತಿನ ಊರದ ಕುಲು ಕೊರೋನಾ ಪೊರ್ತುಡು ಊರುಗು ಬತ್ತದು ಪಡಿಲ್ ಬೂರ್ದಿನ ಭೂಮಿನ ಬೆಂದದು ಕೃಷಿ ಮಲ್ತದೆರು. ಪಡಿಲ್ ಭೂಮಿನ ಕೃಷಿ ಭೂಮಿಯಾದ ಬದಲಾವಣೆ ಮಲ್ತದೆರು. ಸ್ಮಾರ್ಟ್ ಸಿಟಿ ಯೋಜನೆದ ನೂದು ನಗರಡು ಕುಡ್ಲಲ ಸೇರ್ದಂಡು ಒರ್ಮನುತ್ತ 30 ಕೋಟಿ ರೂಪಾಯಿ ಖರ್ಚಿಡು ಬೇತೆ ಬೇತೆ ಯೋಜನೆಲೇಡು ಕುಡ್ಲ ಪೊರ್ಲುದ ನಗರ ಆಯರ ಉಂಡು ಪಂದು ಪಂಡೆರು. ಖಾಸಗಿಗೆ ಸಮಾನವಾದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲರಿಗೂ ಗೊತ್ತಿದೆ. ವೆನ್ಲಾಕ್ ಮತ್ತು ಲೇಡಿ ಗೋಷನ್ ಇವತ್ತು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತದೆ ಅಂತ ಹೇಳುವಂಥದ್ದು. ಅಭಿವೃದ್ಧಿಯ ದಿಶೆ ಬದಲಾಗಬೇಕು, ದಿಕ್ಕು ಬದಲಾಗಬೇಕು ಅಂತೇಳಿ ನಮ್ಮ ಪ್ರಜ್ಞಾವಂತ ನಾಗರಿಕರು ಅವರ ಆಶಯ ವ್ಯಕ್ತಪಡಿಸ್ತಾರೆ. ಲಕ್ಷಾಂತರ ಜನರಿಗೆ ಆಸರೆ ಕಲ್ಪಿಸಬೇಕು, ಮೂಲ ಸೌಕರ್ಯ ಹೆಚ್ಚಾಗಬೇಕು, ಜನರ ಆದಾಯ ಹೆಚ್ಚಿಸುವಂಥ ಉದ್ಯಮಗಳು ಇಲ್ಲಿ ಬರಬೇಕು ಅಂತ ಖಂಡಿತ ಈ ಆಶಯಗಳು ಖಂಡಿತ ಹೌದದು. ಎಕ್ಸ್ಪರ್ಟ್ ಬರವು ಸಂಸ್ಥೆಳಿನ ಒತ್ತು ಗುರ್ಕಾರ್ದಿ ಉಷಾಪ್ರಭಾ ನಾಯಕ್ ಪಾತಿರ್ದು ಮುಲ್ಪದ ಶೈಕ್ಷಣಿಕ ವಿಚಾರಡು ಮಲ್ಲ ಗಂಡಿ ಉಪ್ಪಿನೇರ್ದಾವರ ಅಭಿವೃದ್ಧಿ ಎನ್ನೆನಂಚಿನ ಮಟ್ಟಡು ಆವೊಂದಿಜ್ಜಿ ಅಭಿವೃದ್ಧಿಡು ದುಂಬರಿಯರೆ ಈ ಗಂಡಿ ಮುಚ್ಚುನ ಅಗತ್ಯ ಉಂಡು ಪಂದು ಪಂಡೆರು. ಸ್ಟೂಡೆಂಟ್ಸ್ಗೆ ಕೆಲವು ಫೆಸಿಲಿಟೀಸ್ ಕೊಡಿ, ಗಿವ್ ಅಸ್ ದಟ್ ಡಿಗ್ನಿಟಿ ಆ್ಯಂಡ್ ಕನ್ಸಿಡರ್ ದಿಸ್ ಆ್ಯಸ್ ಅ ಯಾವ ರೀತಿ ಝೋನ್ಗಳನ್ನು ಮಾಡ್ತೀರಾ, ಕನ್ಸಿಡರ್ ಇಟ್ ಆ್ಯಸ್ ಅ ಎಜುಕೇಷನಲ್ ಝೋನ್. ಇದನ್ನು ಇಂಪ್ರೂವ್ ಮಾಡಲಿಕ್ಕೆ ಅನ್ಲೆಸ್ ಯು ಪುಟ್ ಇಟ್ ಇನ್ ಒನ್ ಝೋನ್ ದಕ್ಷಿಣ ಕನ್ನಡವನ್ನು. ಯಾಕೆ ಹೇಳಿದರೆ ಈಗ ಏನಾಗಿದೆ, ಕರ್ನಾಟಕ ಹೇಳಿದರೆ ಬ್ಯಾಂಗ್ಳೂರ್. ಐ ಆಮ್ ವೆರಿ ಸಾರಿ ಟು ಟೆಲ್ ದಿಸ್. ಕರ್ನಾಟಕ ಅಂತೇಳಿ ಹೇಳಿದ್ದು ಕೂಡಲೇ ಬ್ಯಾಂಗ್ಳೂರು ಬಿಟ್ಟರೆ ಎಲ್ಲಿಯಾದರೂ ಹುಬ್ಳಿ ಮತ್ತು ಬೆಳಗಾಂ. ನಾವೆಲ್ಲಿದ್ದೇವೆ? ಸಚ್ ಅ ಬ್ಯೂಟಿಫುಲ್ ವಿ ಆರ್ ಡಿಫ್ರೆಂಟ್. ಆದರೆ ಆ ಡಿಫ್ರೆಂಟ್ ಆದದೇ ಪ್ರಾಬ್ಲಮ್ ಆಗಿದೆ. ನಮ್ಮನ್ನು ಯಾರೂ ಆ ಗ್ರೂಪಲ್ಲಿ ತಗೊಳ್ತಾ ಇಲ್ಲ. ಅಟ್ಲೀಸ್ಟ್ ಕನ್ವರ್ಟ್ ದಕ್ಷಿಣ ಕನ್ನಡ ಆ್ಯಂಡ್ ಉಡುಪಿ ಆ್ಯಸ್ ಎಜುಕೇಷನಲ್ ಸ್ಪೆಷಲ್ ಝೋನ್. ಪೆರ್ಲದ ನಲಂದಾ ಕಾಲೇಜ್ ಪ್ರಿನ್ಸಿಪಾಲರು ಡಾಕ್ಟರ್ ವಿಘ್ನೇಶ್ವರ ವರ್ಮಡಿ, ರಾಜ್ಯ ಕಿಯೋನಿಕ್ಸ್ ಗುರ್ಕಾರ್ಯರು ಹರಿಕೃಷ್ಣ ಬಂಟ್ವಾಳ್, ಓಷನ್ ಪರ್ಲ್ ಗ್ರೂಪ್ದ ಒತ್ತು ಗುರ್ಕಾರ್ಯರು BN ಗಿರೀಶ್, ಕೆನರಾ ಕೈಗಾರಿಕಾ ವಾಣಿಜ್ಯ ಸಂಘದ ಗುರ್ಕಾರ್ಯರು ಅಜಿತ್ ಕಾಮತ್ ಅಭಿವೃದ್ಧಿ ಶೃಂಗಸಭೆಟ್ಟು ಪಾಲ್ದು ತೊಂಡೆರು. ಸರಕಾರನೇ ಬೇಲೆ ಕುರುಪನ ಬದಲು ಪಿದೆ ಗುತ್ತಿಗೆ ಆಧಾರದ ಮಿತ್ತ ಬೇಲೆಗೆ ಜನದಿ ಒಂದುಂಡು ಅವಿದ ಒಟ್ಟುಗು ಪ್ರತಿಯೊಂದು ಕ್ಷೇತ್ರವನ್ನ ಖಾಸಗೀಕರಣ ಮಲ್ತೊಂದುಂಡು ಮಾಜಿ ಮುಖ್ಯಮಂತ್ರಿನ ಮಾಧ್ಯಮ ಸಲಹೆಗಾರರು ದಿನೇಶ್ ಅಮೀನ್ ಮಟ್ಟು ಪಂತಿರು. ಕುಡದ ವಿಕಾಸ ಬಳಗದ ನಿರೇಟು ಮೀಸಲಾತಿ ಹೋರಾಟ ಪಾತ್ರಕತೆ ಕೂಟ ಕಾರ್ಯಕ್ರಮಟು ಆರು ವಿಷಯ ದುಂಬು ದಿಗಿರು. ಕುಡ್ಲದ ವಿಕಾಸ ಬಳಗದ ನಿರೇಟು ಸೋಮವಾರ ನಗರದ ವಿಕಾಸ ಆಫೀಸು ಮೀಸಲಾತಿ ಹೋರಾಟ ಪೋಡಿಗೆ ಬೊಕ್ಕ ಸಾಧ್ಯತೆ ಪಂಪನ ವಿಷಯಡು ಪಾತ್ರಕತೆ ಕೂಟ ಅಟ್ಟಣೆ ಮಲ್ತಿತ್ತಂಡು. ಹಿರಿಯ ವಾರ್ತಮಾನಿ ಮಾಜಿ ಮುಖ್ಯಮಂತ್ರಿಯರ್ನ ಮಾಧ್ಯಮ ಪ್ರತಿನಿಧಿ ದಿನೇಶ್ ಅಮೀನ್ ಮಟ್ಟು ಪಾತ್ರಕತೆ ಕೂಟುಡು ಪಾಲ್ದೆ ತೊಂದಿರು. ಸರಕಾರನೇ ಬೇಲೆ ಕೊರ್ಪುನ ಬದಲು ಪಿದೈ ಗುತ್ತಿಗೆ ಆಧಾರದ ಮಿತ್ತು ಬೇಲೆಗೆ ಜನದಿ ಒಂದುಂಡು ಒಟ್ಟುಗು ಪ್ರತಿಯೊಂದು ಕ್ಷೇತ್ರವನ್ನ ಖಾಸಗೀಕರಣ ಮಲ್ತೊಂದುಂಡು ಅಂಚದು ಮೀಸಲಾತಿದ ಪ್ರಯೋಜನ ಸಂದುನ ಮಾತ್ರೆಗಳ ತಿಕ್ಕೊಡೊಂದು ಇತ್ತಂಡ ಖಾಸಗಿ ಕ್ಷೇತ್ರಡು ಮೀಸಲಾತಿ ಮಲ್ತು ಕೊರಡಾತನೊಂದು ಅರ್ಪಂಡಿರು. ಮೀಸಲಾತಿಗಾದ ಪಂಚಮ ಸಾರಿಲು ನಡಪಾವನ ಹೋರಾಟಗೂ ಸರಿಯಾಯಿನ ನಿಲೆ ಇಜ್ಜಿ ಪ್ರಯೋಗವಾದಲ ಅತ್ತು ಅಕ್ಲಿನ ಹೋರಾಟ ಮುಖ್ಯಮಂತ್ರಿ ಯಡಿಯೂರಪ್ಪರಿಗೆ ವಿರೋಧ ಪನ್ಪುನಂಚ ಆ ದಿಕ್ಕಡು ಸಾಗೊಂದುಂಡು. ಪಿರವರಿದನ ವರ್ಗೊಳಿನ ನೂತ ಒಂಜಿ ಜಾತಿ ಜನಕಲು ಇತ್ತೆ ಗತಿದಾಂತಿನ ಬಾಲೆದಂಚ ಆತೇರು. ಉಲ ಮೀಸಲಾತಿದ ಅಗತ್ಯನು ಬಿಜೆಪಿ ರಾಜಕೀಯವಾದ ಗಲಸೊಂದುಂಡು. ಮುಸ್ಲಿಮೀರ್ನ ಜನಸಂಖ್ಯೆಗೆ ಸರಿಯಾದ ಮೀಸಲಾತಿ ಕೊರ್ತುಜೇರು. ಮೀಸಲಾತಿ ಹಿಡಿದು ಏರೇರಿಗೆ ಮೋಸ ಆತಂಡ ಅಕ್ಲಿಗೆ ತಾನಮಾನ ಬೇಲೆ ಭದ್ರತೆ ಪ್ರತಿನಿಧಿ ಮಲ್ಪುನ ಇಂಚಿತ್ತಿ ಮೀಸಲಾತಿ ಪ್ರಮಾಣ ಹೆಚ್ಚ ಮಲ್ಪಡೊಂದು ದಿನೇಶ್ ಅಮೀನ್ ಮಟ್ಟು ಪಂಡೇರು. ಡಿವೈಎಫ್ಐ ರಾಜ್ಯ ಗುರುಕಾರ್ಯರು ಮುನೀರ್ ಕಾಟಿಪಳ್ಳ,
ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಗುರುಕಾರ್ಯರು ಲುಕ್ಮಾನ್ ಬಂಟ್ವಾಳ, ಮಾಜಿ ಒತ್ತು ಮೇಯರ್ ಮಹಮ್ಮದ್ ಕುಂಜತ್ತಬೈಲ್, ರೈತ ಸಂಘದ ಯಾದವ ಶೆಟ್ಟಿ, ವಿಚಾರವಾದಿ ನರೇಂದ್ರ ನಾಯಕ್, ವಕೀಲರು ಯಶವಂತ ಮರೋಳಿ, ಸಮುದಾಯ ಸಂಘಟನೆದ ವಾಸುದೇವ ಉಚ್ಚಿಲ, ನಿವೃತ್ತ ಪ್ರಿನ್ಸಿಪಾಲರು ಡಾಕ್ಟರ್ ಇಸ್ಮಾಯಿಲ್ ಪಾಲ್ದೆ ತುಂಡಿರು. ಕ್ರೊನಾಲಜಿಯಲ್ಲಿ ನೋಡಿದರೆ ವರ್ಣಾಶ್ರಮ ವ್ಯವಸ್ಥೆ ಬಂತು, ಮೀಸಲಾತಿಯನ್ನು ವಿರೋಧ ಮಾಡಿದ್ರು, ಎಲ್ಲ ಆದ ನಂತರ ಸಂವಿಧಾನವನ್ನ ಆ ರೀತಿ ನಾವು ಧಿಕ್ಕರಿಸಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಾದ ನಂತರ ಮೀಸಲಾತಿಯ ಸುತ್ತ ಒಂದು ವಿವಾದದ ಬೆಂಕಿ ಹಚ್ಚುವ ಪ್ರಯತ್ನ ಬಹಳ ಸ್ಪಷ್ಟವಾಗಿ ಈ ಪಂಚಮಸಾಲಿ ಕೇಳಿದ್ರು, ಕುರುಬರಿ ಎಸ್ಟಿ ಕೇಳಿದ್ರು, ಇದೆಲ್ಲವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಇದರ ಹಿಂದೆ ಸಂಘ ಪರಿವಾರದ ಬಹಳ ಯೋಜಿತವಾದ ಒಂದು ಕೈವಾಡ ಇದೆ ಎಂದು ನಾವು ಮೊದಲು ಅರ್ಥ ಮಾಡ್ತೀವಿ. ನಿಮಗೆ ಈಗಾಗಲೇ ಮಾಧ್ಯಮಗಳಲ್ಲಿ ವರದಿಯಾಗಿರುವ ರೀತಿಯಲ್ಲಿ ಇದರ ಹಿಂದೆ ಏನೆಲ್ಲ ನಡೀತಾ ಇದೆ ಅಂದರೆ ಯಾವ ಹೋರಾಟ ಕೂಡ ಇದು ಪ್ರಾಕ್ಟಿಕಲ್ ಅಲ್ಲ. ಅಂದರೆ ಅದು ಸಾಧ್ಯ ಇದೆ ಅಂತ ನೋಡಿದರೆ, ಉದಾಹರಣೆಗೆ ಕುರುಬರು 2A ಇಂದ ST ಕೇಳ್ತಾ ಇದ್ದಾರೆ. ಏನು ಸಿಗುತ್ತೆ ಅವರಿಗೆ? 2A ನಲ್ಲಿ 15% ರಿಸರ್ವೇಷನ್ ಇದೆ. ಸದ್ಯಕ್ಕೆ STಯಲ್ಲಿ ಇರೋದು 3% ರಿಸರ್ವೇಷನ್. ಯಾವನಾದರೂ ಒಬ್ಬ ಸೇಮ್ ಅಂದರೆ ಒಬ್ಬ ಸ್ವಸ್ಥ ಮನಸ್ಸಿನವನು 15% ನಮಗೆ ಬೇಡ 3% ಕೊಡಿ ಅಂತ ಹೇಳಿದ್ರೆ ಜಗಳ ಒಂದೇ ಒಂದಂದರೆ ಅವರಿಗೆ ಒಂದು ಅಟ್ರಾಸಿಟಿ ಆ್ಯಕ್ಟ್ ನಮ್ಮ ಕೈಗೆ ಬರುತ್ತೆ. ಅದಿರ್ಬೋದು. ಗ್ರಾಮೀಣ ಪ್ರದೇಶದಲ್ಲಿ ಕುರುಬರಿಗೂ ವಾಲ್ಮೀಕಿ ಸಮುದಾಯಕ್ಕೂ ಒಂದು ರೈವಲ್ರಿ, ಎಲ್ಲೆಲ್ಲಿ ಕುರುಬರು ಇದ್ದಾರೆ ಅಲ್ಲಿ ವಾಲ್ಮೀಕಿಗಳಿದ್ದಾರೆ. ಆ ಪರಸ್ಪರ ದ್ವೇಷದ ಭಾವನೆ ಏನಿದೆ ಅದಕ್ಕೆ ಪ್ರಚೋದನೆ ನೀಡಿ. ನೀವು ಬೆಂಗಳೂರಿನಲ್ಲಿ ಸಮಾವೇಶಗೊಂಡ ಕುರುಬರಲ್ಲಿ ಕೆಲವು ಹುಡುಗರು ಹೋಗಿ ಕೇಳಿದ್ದಾರೆ, ಯಾಕೆ ಅಂತ. ಏನಿಲ್ಲ, ನಮ್ಮ ಕೈಗೆ ಅಟ್ರಾಸಿಟಿ ಯಾಕೆ ಬರುತ್ತೆ ಅಂತ. ಈ ವಾಲ್ಮೀಕಿಯರನ್ನು ಕೈ ನೋಡ್ತೇವೆ. ನೀವು ಆ ಸಮಾಜದವರು ಅಂಥದ್ದು ಘರ್ಷಣೆಗಳು ಇದ್ದರೆ ಆ ಎರಡು ಸಮುದಾಯವನ್ನು ಕೂರಿಸಿ ಅದನ್ನು ಬಗೆಹರಿಸಿಕೊಳ್ಬೇಕಿತ್ತು ವಿನ ಇಂಥದ್ದನ್ನು ಮಾಡಬಾರ್ದು. ಅದರಿಂದ 15% 3% ಅವ್ರು ಹೋದಾಗ ಅವ್ರಿಗೆ ಏನು ಸಿಗುತ್ತೆ ಅಂತ ಒಂದು ಅದು ಪ್ರಾಕ್ಟಿಕಲ್ ಅಲ್ಲ. 3% ಅವರು 7% ಈಗ STಗಳೇ ಕೇಳ್ತಾ ಇದ್ದಾರೆ. ಹೀಗಿದ್ದಾಗ ಇವ್ರು ಯಾಕೆ ಹೋಗ್ಬೇಕಲ್ಲಿ? ಅವ್ರಿಗೆ 7% ಕೊಡಬೇಕಾದ್ರು. ಈಗ ಪೆಟ್ರೋಲ್ ಡೀಸೆಲ್ಗೆ ದಿನೋಡ್ ದಿನ ಬೆಲೆ ಏರೊಂದಿಪ್ಪುನ ಅಟೆಲ್ ಗ್ಯಾಸ್ ಬೆಲೆ ಏರಿನ ವಿರುದ್ಧ ಕೇರಳಡು ಅಂಗಾರೆ ಗಾಡಿಲು ಬಂದು ಸ್ಟ್ರೈಕ್ ನಡೆತಂದು ಕುಡ್ಲಾಡು ಕಾಂಗ್ರೆಸ್ ಪಕ್ಷದ ನಿಲ್ಲಿಟ್ಟು ಖಾಲಿ ಗ್ಯಾಸ್ ಸಿಲಿಂಡರ್ ಕನಕ್ ಮಾತ ತರೆಟು ತುಂಬೊಂದು ಪೋದು ಪ್ರತಿಭಟನೆ ನಡಪಾಯರು. ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆನ ದಿನೋಡ್ ದಿನ ಏರಾವೊಂದು, ಗ್ಯಾಸ್ ಸಿಲಿಂಡರ್ ಬೆಲೆಲ ಭಾರಿ ಏರೊಂದುಪ್ಪು ನೇರ್ದವರ ಅವಕ್ಕೆ ಇರೋದ ಮಲ್ತದ ಕಾಂಗ್ರೆಸ್ ಪಕ್ಷ ಅಂಗಾರೆ ಕುಡ್ಲಡು ಪ್ರತಿಭಟನೆ ನಡಪಾಂಡು. ಖಾಲಿ ಸಿಲಿಂಡರ್ ಬಕ್ಕ ಕನಕದ ಕಟ್ಟ ತುಂಬೊಂದು ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಕ್ಲಾಕ್ ಟವರ್ದು ಜಿಲ್ಲಾಧಿಕಾರಿ ಆಫೀಸ್ ಗೇಟ್ ಮುಟ್ಟ ಪ್ರತಿಭಟನಾ ಜಾಥಾ ನಡಪಾಯರು. ಪ್ರತಿಭಟನಾ ಸಭೆಟ್ಟು ಶಾಸಕರು ಮಾಜಿ ಮಂತ್ರಿ UT ಖಾದರ್, ಮಾಜಿ ಮಂತ್ರಿ ಬಿ ರಮನಾಥರೈ ಬೊಕ್ಕ ನಾಯಕರು ಪಾಲ್ದೆತ್ತೊಂದು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಗೆ ಏವ್ರ ತೋಜಾಯರು. ಬ್ಯಾಂಕ್ಗಳನ್ನೆಲ್ಲ ಕೂಡ ಇವತ್ತು ಜನತೆಯ ಬಹುಶಃ ಇವತ್ತು ಎಲ್ಲಿ ಲಾಸ್ ಆಗ್ತದೆ, ಹೇಗೆ ಇವತ್ತು ಲಾಸ್ ಆಯ್ತು. ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಗುಜರಾತ್ ನಲ್ಲಿ ಲಾಸ್ ಆಗ್ತದೆ. ಹೇಗೆ ನಿರವ ಮಾಡಿ ದೊಡ್ಡ ದೊಡ್ಡ ಶ್ರೀಮಂತರು ಸಾವಿರಾರು ಕೋಟಿ ರೂಪಾಯಿಯನ್ನು ಬ್ಯಾಂಕಿಂದ ತೆಗೆದು ಬ್ಯಾಂಕಿಗೆ ಮತ್ತೆ ಕಟ್ಟದೆ ವಿದೇಶಕ್ಕೆ ಹೋಗಿ ಕೂತ್ಕೊಂಡು ಬಹುಶಃ ಲಾಸ್ ಆದಾಗ ಆ ಲಾಸ್ಗೆ ಬೇಕಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ವಿಜಯ ಬ್ಯಾಂಕ್ ಅಂತ ನಮ್ಮ ಜಿಲ್ಲಾ ಬ್ಯಾಂಕ್ ಅಂತ ತಗೊಂಡು ಅವರದಂತೆ ಸೇರ್ಪಡೆ ಮಾಡಿಕೊಂಡು ಬಹುಶಃ ಅವ್ರಿಗೆ ಪ್ರಯೋಜನ ಆಗುವಂತ ಕೆಲಸ ಆಗುವಂತ ವಿಚಾರ ಇವತ್ತಾಗ್ತಿದೆ. ಇವತ್ತು ಪೆಟ್ರೋಲಿಯಂ ಕಂಪನಿ ಕೆಲವು ಯಾರಾದ್ರೂ ಲಾಸ್ ಆಗುವಂತ ಕಂಪನಿ ಇದ್ರೆ ಅದನ್ನು ಸೇಲ್ ಮಾಡ್ತಾರೆ. ಇವತ್ತು ಬಹುಶಃ ನಮ್ಮ ಪೆಟ್ರೋಲಿಯಂ ಕಂಪನಿ ಇಡೀ ವಿಶ್ವದಲ್ಲೇ ಯಾವ್ದಾದ್ರು ದೇಶದಲ್ಲಿ ಒಂದು ಪೆಟ್ರೋಲಿಯಂ ಕಂಪನಿ ಅಂತ ಮಾಡುವುದಿದ್ರೆ ಅದು ಭಾರತದಲ್ಲಿ ಅಂತ ಹೇಳಿದ್ರೆ ಅತ್ಯಂತ ನಾಚಿಕೆಯ ವಿಚಾರ ಹೇಳಿಕೆ ನಾನು ಬಯಸುವುದು. BPCL ಭಾರತ್ ಪೆಟ್ರೋಲಿಯಂ ಕಂಪನಿ ಅಂತ ಹೇಳಿದ್ರೆ ವಿಶ್ವದಲ್ಲೇ ಭಾರತ ಪೆಟ್ರೋಲ್ ರಿಫೈನರಿಗೆ ಅದರ ವಿಚಾರ ಇದೆ. 3 ರಿಫೈನರಿ ಕಂಪನಿಗಳು, ಲಕ್ಷಾಂತರ ಪೆಟ್ರೋಲ್ ಪಂಪ್ಗಳು, ಲಕ್ಷಾಂತರ ಗ್ಯಾಸ್ ಏಜೆನ್ಸಿಗಳು, ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿಗಳು ಮಾಡಿ ಇವತ್ತಿ ಕೂಡ ವರ್ಷಕ್ಕೆ 10,000 ಕೋಟಿ ಇನ್ಕಮ್ ಇರುವಂತ BPCL ಕಂಪನಿಯನ್ನು ಜುಜುಬಿಗೆ ಮಾಡಲಿಕ್ಕೆ ಹೊರಟಿದ್ದರೆ ಇದರ ಉದ್ದೇಶ ಅಂತ ನಾವು ಇವತ್ತು ಆಲೋಚನೆ ವಿಚಾರ ಇವತ್ತಾಗಬೇಕು. ಶಿಪ್ಪಲ್ಲಿ ಬರುವಂತಹ ಕಂಟೈನರ್ ಏನು ಇವತ್ತು ಭಾರತ ದೇಶದ ಆ ಗವರ್ಮೆಂಟ್ ಸೆಕ್ಟರ್ ನಲ್ಲಿ ಅತ್ಯಂತ ಡಿಮಾಂಡ್ ಇರುವಂತ ಆ ಕಂಟೈನರ್ ಮಾಡುವ ಫ್ಯಾಕ್ಟರಿಯನ್ನು ಕೂಡ ಇವತ್ತು ಮಾಡಲಿಕ್ಕೆ ಹೊರಟು ಯಾವ ರೀತಿ ದೇಶ ಇವತ್ತು ಸೇಲ್ ಮಾಡ್ತಾರೆ ಅಂತ ಆಲೋಚನೆ ಮಾಡಬೇಕು.
ಉರುವ ಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನಡು 2 ದಿನದ ವರ್ಷಾದಿ ಮಹಾಪೂಜೆ ನಡೆತಂದುಂಡು. ಸೋಮವಾರ ರಾತ್ರಿ ಪೇರೂರು ಕರ್ಪವನ ಪೂಜೆ, ದರ್ಶನ ಬಲಿ, ಮಡಸ್ಥಾನ, ಕಂಚಿಲ್ ಸೇವೆ ಮಾತ್ರ ನಡೆತಂಡು. ಅಂಗರ ರಾತ್ರಿ ಮಹಾ ರಾಶಿ ಪೂಜೆ ನಡೆತಂದುಂಡು. ಶನಿವಾರ ರಾತ್ರಿ ಮಲರಾಯ ಬೊಕ್ಕ ಜುಮಾದಿ ನೇಮ ಆಚರಣೆ ಮಾಡ್ತಿದ್ದೀರು. ದೇವೇರು ಮುನಿಂಡ ಸೀಖ್ ಸಂಕಟ ಲೋಕೋಡು ಹೆಚ್ಚಾಪುಂಡಿಗೆ ಒಂದು ದುಂಬುಡ್ದಿ ಬತ್ತಿನ ತುಳು ಜನಕ್ಕಿನ ನಂಬೋಳಿಗೆ ಸೀಖ್ ಸಂಕಟ ಪರಿಹಾರ ಮಲ್ಪನ ದೇವೇರ್ಲ ಉಲ್ಲೇರು. ಬರವುಗು ಸರಸ್ವತಿ, ಪಣವುಗು ಲಕ್ಷ್ಮಿ, ಸೀಖ್ ಸಂಕಟ ಪರಿಹಾರಗೂ ಮಾರಿಯಮ್ಮ ಅಪ್ಪೆ ಉಲ್ಲೇರು. ಸೀಖ್ ಸಂಕಟ ಕನತಪಾಡುನೆ ಮಾರಿಯಮ್ಮ ಪಂಪನ ನಂಬೋಲಿಗೆ ಇತ್ತದೆ. ಮಾರಿಯಮ್ಮಗ ತೃಪ್ತಿ ಮಲ್ಪಾದು ಮಾರಿದೇರುನ ಪಂಡ ಸೀಖ್ ಸಂಕಟೊಲಿನ ದೂರಗಿಡೆಪ್ನ ಕಾರ್ಯ ವರ್ಷಡೋರ ತುಳುನಾಡೋರ ಮೇಲೆ ನಡಪುಂಡು. ಕೂಡ್ಲದ ತುಳುನಾಡಡೆ ಮಲ್ಲಪುದರ್ ಪಡಿನ ಉರುವ ಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನಡು ಪ್ರತಿಷ್ಠಿತ ವರ್ಷಾಚರಣೆದ ಮಲ್ಲ ಉಚ್ಚೆಯ ಸೇರಿದೆ 2 ದಿನದ ವರ್ಷಾದಿ ಮಹಾಪೂಜೆ ನಡೆತಂದುಂಡು. ಸುರುತ ದಿನ ಸೋಮವಾರ ಪೇರೂರು ಕರ್ಪವನ ಪೂಜೆಗೆ ಅಟ್ಟಣೆ ಆಗಿತ್ತಂಡು. ರಾತ್ರಿ ಶ್ರೀದೇವಿಗೆ ಮಹಾರಂಗ ಪೂಜೆ ನಡೆತಂಡು. ಪೇರೂರು ಕರ್ಪವನ ಕಟ್ಟು ಸಂಪ್ರದಾಯ ವಿಶೇಷವಾದುಂಡು. ಮೂಜಿ ಮಲ್ಲ ಪೊಸ ಕರದೀದು ದಿಕ್ಕೆಲ್ದಂಚ ಮಲ್ಪುವೆರು. ಅವೈತ ಮಿತ್ತು ಕುಡೊಂಜಿ ಪೊಸ ಕರದೀದು ಅವೇಟು ಪೇರು ಕೊದಿಪಾವೇರು. ಅವು ಕೊದ್ದಿದು ಉರ್ಕರುಡು. ಅವಿಡ್ದು ಬೊಕ್ಕ ಮಂಜಲ್ ಪ್ರಸಾದ ಪಾಡ್ದು ಕರಜಾಪೇರು. ಕ್ಷೇತ್ರೋಡು ಪೇರೂರು ಕರ್ಪವನ ಪೂಜೆ ಭಾರಿ ಸಂಭ್ರಮೋಡು ನಡೆತಂಡು. ಪೇರೂರು ಕರ್ಪವನ ಪೂಜೆ ಹಿಡಿದು ಬೊಕ್ಕ ಮಹಾಪೂಜೆ, ಪಿದೈದ ದರ್ಶನ ಬಲಿ, ಕಟ್ಟೆ ಬಲಿ, ಮಡಸ್ಥಾನ, ಕಂಚಿಲ್ ಸೇವೆ ಮಾತ ಅಟ್ಟಣೆ ಆಗಿತ್ತಂಡೆ. ಒರುವದ ಪೂಜೆಗೂ ಊರ ಪರವೂರ ಭಕ್ತರು ಬತ್ತದು ಪರಕ್ಕೆ ಪಾಡ್ದು ಶ್ರೀ ಮಾರಿಯಮ್ಮನ ಇಂಬು ನಟ್ಟೊಂದು ವರ್ಷಾದಿ ಪೂಜೆದ ಗೌಜಿತುದು ಪಿರಪೋಪುನಂಚ ಸೋಮವಾರ ರಾತ್ರಿಲ ಭಾರಿ ಸಂಖ್ಯೆಡು ಭಕ್ತರು ಕ್ಷೇತ್ರೋಡು ಇತ್ತೇರು. ತೆರಿಯಂದು ನಂಚ ಪಿರವುಡ್ದು ಪಣವು ಕಾಸು ಮೋಸ ಮಾಡ್ತಿದ್ದೇರು. ದೂರು ಸಾಬೀತಾತುಜಿ ಕೇಸ್ ಕೋರ್ಟುಡುಂಡು ಏತ್ ಪಿರಪೊಂಡ ಆತೆ ಬೇಗ ತಾನು ಪಿರ ಬರ್ಪೆಂದು ಉದ್ಯಮಿ BR ಶೆಟ್ಟಿ ಪಂತೇರು. ಆರು ಓಡಿಪುಡು ಸುದ್ದಿಗಾರರ ಪಾತಿದ್ದೇರು. ತುಳುನಾಡದು ಪಿದೈ ದೇಶಗೂ ಪೋದು ಅವಳು ಮಲ್ಲ ಮಲ್ಲ ಉದ್ಯಮ ಮಲ್ತದು ಪುದರ್ ಪೋಯಿನ BR ಶೆಟ್ರಿನ ಉದ್ಯಮಗೂ ದಾನೆ ಅಂಡದಣ್ಣ ನಷ್ಟುಡು ಉಂಡೊಂದು ಸಾಮಾಜಿಕ ಜಾಲತಾಣಲೆಡು ಭಾರಿ ಸುದ್ದಿ ಆದಿತ್ತದು. ಈ ಬಗೆಟು ಉದ್ಯಮಿ BR ಶೆಟ್ಟಿ ಒಡಿಪುದ ಸುದ್ದಿಗಾರರ ಪಾತಿರ್ದು ತಾನು ಕೆಲವು ಜನಕ್ಲೆಗ್ ನಂಬುದು ಅಕ್ಲೆ ಮೋಸ ಮಲ್ತೇರು. ತನ್ನ ಕಂಪನಿಡು ಅಕೌಂಟೆಂಟ್ ಆದ ಸೇರ್ನ ಒರಿಯನು CFO ಮಲ್ತೆ ಆಯನೆ ಇನ್ನ ಬೆರಿಕ್ ಬೀಸತ್ತಿ ಪಾಡಿಯನ್ನು ಪಂತೇರು.
ಎಂಕ್ ತಿರಿಯಂದನಂಚ ತನ್ನ ಪಿರವುಡು ಪಣವು ಕಾಸು ಮೋಸ ಮಲ್ತದಿರು ಎಂಚಿನ ವ್ಯಕ್ತಿನ ಆರೋಪಿಯಿಂದ ತಾನು ಪನಯೆ ದಯಪಂಡ ದೂರು ಸಾಬೀತಾತಜಿ ಕೇಸು ಕೋರ್ಟುಡುಂಡು ಅಂಚಾದ ಹೆಚ್ಚಿಗೆ ದಾಲ ಪನಯೆ ಪಟ್ಟಭದ್ರ ಎಡ್ಡೆಪ್ಪು ದಕ್ಲು ಸೇರಿದು ಎಂಕ್ ಮೋಸ ಮಲ್ತದಿರು ಜನಕ್ಲಿನ ಆಶೀರ್ವಾದಡು ಈ ಮಾತಾ ಸಮಸ್ಯೆಡು ತಾನು ಪಿದೈ ಬರ್ಪೆ ಜನಸೇವೆನೆ ಜನಾರ್ದನ ಸೇವೆಯನ್ನು ತಾನು ನಂಬುದೆ ಎಂದು BR ಶೆಟ್ಟಿ ಪಂಡೇರು ಟ್ರಂಪ್ಗೂ ಒಂಜಿ ಕ್ರೆಡಿಟ್ ಕಾರ್ಡ್ ಕೊರಿಯರ್ಲ ಅಮೆರಿಕದ ಬ್ಯಾಂಕ್ಲು ದುಂಬು ಪಿರತು ಹೊಂದಿತ್ತ ಅಂಚಿನ ದಿವಾಳಿ ಆದಿತನ ನರಮಾಣಿ ಐದು ಬೊಕ್ಕ ಅಮೆರಿಕದ ಗುರ್ಕಾರೆ ಆಜ್ಯರ ಏರೆಗ್ಲ ತಾನು ಮೋಸ ಮಲ್ತದ ಜಿ ಪನ್ಪುನ ಆತ್ಮವಿಶ್ವಾಸ ಉಂಡು ತಾನು ಒಡಿಪುಡು ಉಪ್ಪುನಗ ಕಿಸೆಟ್ ₹1 ಇಜ್ಜಂಡು ಸಾಲ ಮಲ್ತದ ಬೈಕ್ಗೆ ಪೆಟ್ರೋಲ್ ಪಾಡು ತಿರ್ಗೊಂದಿತ್ತೆ ಏರೆಡ್ದು ಸಾಲದ ತಂದೇನ ಅವಿನ ಮಾತಾ ವಾಪಸ್ ಕೊಡ್ತೆ ಯಾನು ಕೂಡ ಪಿರ ಬರ್ಪ ಎಂದು BR ಶೆಟ್ಟಿ ಪಂಡೇರು. ಐ ಟ್ರಸ್ಟೆಡ್ ಪೀಪಲ್ ಗೊತ್ತಾಯ್ತಲ್ಲ, ಟ್ರಸ್ಟ್ ಅನ್ನು ಮಿಸ್ಟ್ರಸ್ಟ್ ಮಾಡಿದೆ ಸರ್. ವಾಟ್ ಇಸ್ ದಿ ಬೀಚ್ ಆಫ್ ಟ್ರಸ್ಟ್? ಅಕೌಂಟೆಂಟ್ ಆಗಿ ಸೇರಿದವರು CFO ಮಾಡಿ CEO ಮಾಡಿದ್ದಾರೆ, ಅವರು ಬ್ಯಾಕ್ ಮಾಡಿದ್ದಾರೆ. ನನಗೆ ಗೊತ್ತಾಗಿದೆ ಹಣ ಸೈಫರ್ ಮಾಡಿದ್ದಾರೆ, ನನಗೆ ಗೊತ್ತಾಗಿದೆ. ಐ ಕಾಂಟ್ ಸೇ ದಟ್ ದಿಸ್ ಮ್ಯಾನ್ ಡಿಡ್ ಇಟ್ unless it's proved. Now the matter is in the court. I don't want to say anything, but it is vested interest people, breach of trust ಮಾಡಿ they siphon the money. That you can say. ಇದರಿಂದ ಹೊರಗೆ ಬರ್ತೀರಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾರೆ. ಖಂಡಿತ ಇರುತ್ತೆ. ಇದೇ ಅಲ್ಲ, ಇದೇ ಆಶೀರ್ವಾದ. ನಥಿಂಗ್ ಬಟ್ ಜನಸೇವೆ, ಜನರ ಸೇವೆ ಬರಲೇಬೇಕಲ್ಲ. ನಾನು ಅದೇ ಟ್ರಂಪಿನ ಕಥೆ ಹೇಳ್ತಷ್ಟೆ. ಒಂದು ಕ್ರೆಡಿಟ್ ಕಾರ್ಡಿಗೆ ಅವ್ರು ನಮ್ದಿಲ್ಲ, ಮುಂಚೆ ಏನಾಯ್ತು ಪರ್ಸೆಂಟ್ ಆಗಲಿಲ್ಲ. ನಮಗೆ ಆತ್ಮ ಸ್ವಸ್ತಿ ಇರ್ಬೇಕು. ಯಾವುದು ಆತ್ಮ ವಿಶ್ವಾಸ. ಯು ಹ್ಯಾವ್ ನಾಟ್ ಚೀಟೆಡ್ ಎನಿಬಡಿ, ದಟ್ಸ್ ಇನಫ್. ದೇವರಿದ್ದಾರೆ ಫಲ ಕೊಡಲಿಕ್ಕೆ, ಹೌದಲ್ವ? ನಾನು ಇಲ್ಲಿದ್ದೇನೆ, ನಾನು ಇಲ್ಲಿರುವಾಗ ಹಣ ಇತ್ತ? ನಾನು ಹೇಳಿದಲ್ಲ, ₹1 ಇರಲಿಲ್ಲ ನನ್ನ ಹತ್ರ. ಪೆಟ್ರೋಲ್ಗೆ ಹಾಕ್ಲಿಕ್ಕೆ ಹಣ ಹಾಕ್ಲಿಕ್ಕಿರಲಿಲ್ಲ, ಪೆಟ್ರೋಲ್ಗೆ ಹಣ ಹಾಕ್ಲಿಕ್ಕಿರಲಿಲ್ಲ. ಆ ಟೈಮ್ನಲ್ಲಿ ಫಾರ್ಮೇಷನ್ ಅವ್ರು ಕಡೆ ಕೊಟ್ಟಿದ್ದಾರೆ. ಮುಂದೆ ಪೆಟ್ರೋಲ್ ಬಂದು ಕಡೆ ಕೊಟ್ಟಿದ್ದಾರೆ. ಕಡ ಹಾಕೊಂಡು ನಾನು ಎಲ್ಲೆಲ್ಲಿ ಹೊರಟು ಬಂದು ಎಲ್ಲ ವಾಪಸ್ ಕೊಟ್ಟಿದ್ದೆ. ಥ್ಯಾಂಕ್ಸ್ ಟು ಸಿಂಡಿಕೇಟ್ ಬ್ಯಾಂಕ್, ಥ್ಯಾಂಕ್ಸ್ ಟು KK5. ಐ ಆಮ್ ನಾಟ್ ಟೆಲಿಂಗ್ ಬ್ಯಾಂಕ್. Banks are also cheats. KK5 personally, he bailed me out because of Shambhu Shetty sir. Shambhu Shetty, my father, and he worked together in the council. ಅಕ್ಟೋಬರ್ 7 ನವೆಂಬರ್ ರಾಜ್ಯಮಟ್ಟ ತಾನು CCB ಕರ್ತವ್ಯ ಹಿಡಿದು ರಜಿಟಿತ್ತೆ ಅಪೊರ್ತುಡು ಆರೋಪಿಗಳನ್ನು ಪತ್ತದು ಕಾರು ಸ್ವಾಧೀನ ಮಲ್ತಂದೇರು ಆಂಡ ತಾನು ಆ ಕೇಸಿಡು ಸೇರ್ದುಜ್ಜಿ ಏರಣನೋ ಒತ್ತೊಡ್ದು ಮೇಲಾಧಿಕಾರಿಗಳು ಕೆಲಸ ಮಲ್ತದಿருந்து ಅಮಾನತಾತಿನ CCB ಅಧಿಕಾರಿಗಳು ಒರಿ ಆಶಿತ್ ಡಿಸೋಜಾ ಪಂತೇರು. ಸಿಟಿ ಕ್ರೈಮ್ ಬ್ರಾಂಚ್ಡು ಕಾರು ಮಾರನ ಕೇಸಿಗೆ ಸಂಬಂಧಪಟ್ಟದು ಇತ್ತೆ ಕೂಡ ಇರುವೇರು ಅಧಿಕಾರಿಗಳು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಪ್ರವೀಣ್ ಸೂದ್ ಅಮಾನತ್ ಮಲ್ತದೇರು. CCBD ಇತ್ತಿನ ಅಶಿತ್ ಡಿಸೋಜ ಬೊಕ್ಕ ರಾಜ ಮುಕ್ಲೇನು ಅಮಾನತ್ ಮಲ್ತದಂಡು. CCBD SI ಆದಿತ್ತಿನ ಕಬ್ಬಳ್ ರಾಜ್ ಬೊಕ್ಕ ಎಕನಾಮಿಕ್ ನಾರ್ಕೋಟಿಕ್ ಬೊಕ್ಕ ಅಪರಾಧ ಪೊಲೀಸ್ ಸ್ಟೇಷನ್ದ ಪೊಲೀಸ್ ಇನ್ಸ್ಪೆಕ್ಟರ್ ರಾಮಕೃಷ್ಣ ಮುಕ್ಲೇನು 2 ದಿನದ ದುಂಬು ಬಂಧನ ಮಲ್ತಿದ್ದೇರು. ಒಟ್ಟು 4 ಅಮಾನತ್ ಮಲ್ತದೇರು. ಇತ್ತೆ ಕಾರು ಮಾರನ ಕೇಸು ಹೊಸ ತಿರ್ಗಸ್ ಪಡಿತಂಡು. ಅಮಾನತ್ ಆಯ್ನ ಅಶಿತ್ ಡಿಸೋಜ ದಾಲ ಕಾರಣ ಇಜ್ಜಂದೆ ಅಮಾನತ್ ಮಲ್ತದಿருந்து பேஜார் ತಿರಿಪಾದಿರು. ಅಕ್ಟೋಬರ್ 2 ಕೊರೋನಾ ಕಾರಣ ಆಸ್ಪತ್ರೆ ಹಿಡಿತ್ತೆ. ಅಕ್ಟೋಬರ್ 6 ಅತಿನ ಆಸ್ಪತ್ರೆ ಹಿಡಿತ ತನಕ ಹೆಚ್ಚಿಗೆ ಮರ್ದದ ದಿಟ್ಟಿಡು AG ಆಸ್ಪತ್ರೆಗೆ ಪಡೆದಿತ್ತಿರು. ಆಸ್ಪತ್ರೆ ಹಿಡಿದು ಬತ್ತದು 14 ದಿನ ಕ್ವಾರಂಟೈನ್ ಇತ್ತೆ. ಅಕ್ಟೋಬರ್ 7 ನವೆಂಬರ್ ಮುಟ್ಟ CCB ಕೆಲಸದ್ದು ರಜಟಿತ್ತೆ. ಈ ನಡುಡು ಆರೋಪಿಗಳನ್ನು ಪತ್ತದು ಅಕಡ ಇತ್ತಿನ ಕಾರಣ ಸ್ವಾಧೀನದಿರು ಜಾಗ್ವಾರ್ ಕಾರಣ ಮಾಡ್ದಿರು. ಅಡ ತಾನು ಈ ಕೇಸಿಡು ಸೇರ್ದುಜಿ ಈ ಸಂಗತಿ ನಡಪುನಗ ತಾನು CCBD ಇಜ್ಜಂಡು ಎಂದು ಅರ್ಪಂಡಿರು. ಏರನೋ ಒತ್ತೊಡದು ಮೇಲಾಧಿಕಾರಿಗಳು ಕೇಸ್ ಮಲ್ತದಿರು. 1 ತಿಂಗಳು ತಾನು CCBD ಕೆಲಸೋಡು ಇಜ್ಜಂಡು ಪನ್ಪುನೆಕ್ ದಾಖಲೆ ಉಂಡು. ಈ ಬಗೆಟ್ ತಾನು ಕೋರ್ಟುಡು ಹೋರಾಟ ಮಲ್ಪೆ ಮೇಲಾಧಿಕಾರಿಗಳಿಗೆ ತೆರಿಪಾದೆ ಎಂದು ಅಶಿತ್ ಡಿಸೋಜಾ ಪಂತೇರು. ಪೊಲೀಸ್ ಇಲಾಖೆದ ಉಲಾಯ್ದ ಗುಟ್ಟು ಮೇಲಾಧಿಕಾರಿಗಳನ್ನು ವಿಚಾರಣೆ ಮಲ್ಪೊಡೈನಂಚ ಮಲ್ತದರು. ಪಂಜಿಕಲ್ ಗರೋಡಿ ಬಂಟ್ವಾಳ ತಾಲೂಕು ಮುಲ್ಪ ಗರೋಡಿ ಕೈತಲು ವಾಸ ಮಲ್ತೊಂದಿತ್ತಿನ ಪ್ರಾಯ ದಂಗದನ ಪೊಂಜು ಊರ್ತಿಗೆ ಇರುವೇರು ಪೊಲೀಸರು ಸಾಯವದಗಾದನ ವಿಡಿಯೋ ಸುದ್ದಿ ಆದಿತ್ತಂಡು. ಅವು ಗೊತ್ತದು ಉದ್ಯಮಿ BH ಮೊಹಮ್ಮದ್ ರಫೀಕ್ ಪನ್ಪನಾರು ಪೊಂಜೆಗೆ ಕುಂಟು ಜೋಡು 1 ತಿಂಗಳಿಗೂ ಬೋಡಾಯಿನ ದಿನನಿತ್ಯದ ಸೊತ್ತುಲಿನ ಕೊರ್ದು ಮನುಷ್ಯತ್ವ ತೋಜಾದಿರು. ಬಂಟ್ವಾಳ ತಾಲೂಕು ಪಂಜಿಕಲ್ಲು ಗರೋಡಿ ಕೈತಲು ವಾಸ ಮಲ್ತೊಂದುಪ್ಪುನ ಒರ್ತಿ ಪ್ರಾಯ ದಂಗನಾರೆಗ್ ಇರುವೇರು ಪೊಲೀಸರು ಸಾಯವದಗಾಯಿನ ವಿಡಿಯೋ ಸುದ್ದಿ ಆತಂಡ. ಇತ್ತೆ ಅವ್ವೆ ಪೊಂಜೆಗ್ ವಾಮದ ಪದವು ಕುಕ್ಕುದ ಕಟ್ಟೆದ ಮುಸ್ಲಿಂ ಉದ್ಯಮಿಯವರೇ ಕಾರಕ್ ಜೋಡು ಮೇಕ್ ಸೀರೆ ಕುಂಟು ಕೊರ್ದು 1 ತಿಂಗಳಿಗೂ ಬೋಡಾಯಿನ ದಿನಸಿದ ಸೊತ್ತುಲಿನ ಕೊರ್ತು ಮನುಷ್ಯತ್ವ ತೋಜಾದಿರು. ಪೊಲೀಸರು ಕಾನ್ಸ್ಟೇಬಲ್ ವಿಜಯ್ ಬೊಕ್ಕ ಡ್ರೈವರ್ ವಿಶ್ವನಾಥ್ ಪೆರಾಚೆ ಪಂಜಿಕಲ್ಲದ ಜಿನ್ನು ಪನ್ಪುನಾರೆಗ್ ಸಾಯ ಕೊರ್ದಿತ್ತಿರು. ಇತ್ತೆ ವಿಶ್ವನಾಥರನ ದೋಸ್ತಿ BH ಮೊಹಮ್ಮದ್ ರಫೀಕ್ ಸಾಯ ಒದಗಾದಿರು.
ಧರ್ಮ ಜಾತಿ ಭೇದ ತೂವಂದೆ ರಫೀಕ್ ಸಾಯ ಕೊಡ್ದಿತ್ತದು ತಾನಲ ಕಷ್ಟಡುಪ್ಪುನಾಗ ತನ್ನ ಊರ್ದಕಲ ಧರ್ಮ ಒವೊಂದು ತೂವಂದೆ ಸಾಯ ಒದಗಾದಿತ್ತೆರು ಅಕ್ಲಿನ ಸಾಯೋದ ಋಣ ಸಂದಾಯಿತ ಮಲ್ತೊಂದುಲ್ಲೆ ಸಾಯ ಒದಗಾನಾಗ ವಿಶ್ವನಾಥ್ ಒಟ್ಟಿಗಿತ್ತೆರು ಆಂಡ ಆರು ಪಟ್ಟದೆತ್ತನ ಎಂಕ ಗೊತ್ತಿಜ್ಜಿ ಪ್ರಚಾರದ ದಿಟ್ಟಿಡು ತಾನೇ ಈ ಕಾರ್ಯ ಮಲ್ದಿಚಿಂದ ರಫೀಕ್ ತೆರಿಪಾದಿರು ಗೆಜ್ಜಗಿರಿ ನಂದನ ಬಿತ್ತಿಲ್ಡ್ ಕೋಟಿ ಚೆನ್ನೇರ್ನ ಮೂಲಸ್ಥಾನ ಗರೋಡಿ ಸತ್ಯಧರ್ಮ ಚಾವಡಿ ದೇ ಬೈದ್ಯತಿಗೆ ನಿಲೆ ಸಾಯನ ಬೈದ್ಯರಿಗೆ ಗುರುಪೀಠ ಮಾತ ಕಟ್ಟದು 1 ವರ್ಷ ಆಂಡ್ ಕಾಲಾದಿ ಉಚ್ಚೇಡು ಸೋಮವಾರ ಬೈದೆರ್ಲೆ ನೇಮ ನಡತಂಡು ಊರ ಪರ ಊರ್ದ ಭಕ್ತರು ಪಾಲ್ದೆ ತಂದು ಕೋಟಿ ಚೆನ್ನೇರು ದೇ ಬೈದ್ಯತಿ ಬೊಕ್ಕ ಬೆರ್ಮೆರ್ನ ಇಂಬು ನಟ್ಟೊಂಡೇರು ಪಡುಮಲೆ ಬಡಗನ್ನೂರು ಗ್ರಾಮದ ಗೆಜ್ಜಗಿರಿಟ್ ಕೋಟಿ ಚೆನ್ನೇರ್ನ ಮೂಲಸ್ಥಾನ ಗರೋಡಿ ಸಾಯನ ಬೈದ್ಯರ್ನ ಗುರುಪೀಠ ಸತ್ಯ ಧರ್ಮ ಚಾವಡಿ ದೇಯಿ ಬೈದ್ಯತಿ ಸಮಾಧಿ ಕಟ್ಟದು 1 ವರ್ಷ ಮಗಂಡು ಪ್ರತಿಷ್ಠಿತ ವರ್ಷದ ದಿನಾಚರಣೆ ಕಾಲಾದಿ ನೇಮದ ಗೌಜಿ ಮಾತ ಕರಿನವಾರ 26ಕ್ಕೆ ಶುರುವಾದ ಅಂಗಾರ ಮುಟ್ಟ ನಡತನುಂಡು ಸೋಮವಾರ ರಾತ್ರಿ ಕೋಟಿ ಚೆನ್ನೇರ್ನ ನೇಮುಗು ಅಟ್ಟಣೆ ಆದಿತ್ತದು ಕೋಟಿ ಚೆನ್ನೇರು ಪಡುಮಲೆಟ್ ಜನ್ಮೈತದು ಪಡುಮಲೆ ರಾಜ್ಯದ ನೇಮದ ಬರ್ಕೆ ಏರಾಜೆ ಬರ್ಕೆಂದು ಪಾರ್ದನೋಡು ಪನ್ಪಾವನ್ನ ಸಾಯಿನ ಬೈದ್ಯರ್ನ ಇಲ್ಲು ಗೆಜ್ಜಗಿರಿ ನಂದನ ಬಿತ್ಲೆಡು ಬುಳೆದು ಪಡುಮಲೆ ಜತ್ತದು ಪೋಯ್ ನಡೆದ ಬೊಕ್ಕ ಅಂದಾಜಿ 500 ವರ್ಷಲು ಮಗರ್ದಂಡು ಸತ್ಯುಡು ಬತ್ತನಕ್ಲೆಗ್ ತಿಗಲೆಡು ಸಾದಿ ಕೊರುವ 12 ಬತ್ತನಕ್ಲೆಗ್ ಸುರಿಯೋಡು ಸಾದಿ ಕೊರುವ ನಂಬಿನಕ್ಲೆಗ್ ಇಂಬು ಕೊರುವ ಸತ್ಯ ಗೆಂದಾದು ಕೊರುವ ಇಂಚ ಆನಿದ ಕಾಲಡು ಪಂಡದು ಕಾಯ ಬುಡ್ದು ಮಾಯಗು ಸಂದದು ಬೆರ್ಮೆರ್ನ ಒಟ್ಟುಗುಪ್ಪನ ಬ್ರಹ್ಮ ವೈದ್ಯರಿಗೂ ರಡ್ಡನೇ ನಿಯಮ ಊರ ಪರ ಊರ ಭಕ್ತರ್ನ ಸೀರ್ಗೆಡು ಭಾರಿ ಸಂಭ್ರಮೋಡು ನಡತದು ಕೋಟಿ ಚೆನ್ನೇರು ಗರೋಡಿ ಜಪ್ಪನ ಬೈದೆರ್ಲಿನ ಪೂಜಾರಿ ದರ್ಶನ ಬೈದೆರ್ಲಿನ ನೇಮ ಅಂಗಾರ ಪುಲ್ಯಕಾಂಡೆ ಸೂರ್ಯಪಾಡೊನ್ನ ಇಂಚ ಮಾತ ಕೋಟಿ ಚೆನ್ನೇರ್ನ ನೇಮದ ಪೊರ್ಲು ತಿರ್ಲು ಮೂಡ್ದು ಬತ್ತಂಡು ಸಮಯ ಲೆಕ್ಕಾಚಾರದ ತನುಮಧ್ಯಡು 4 ಗುತ್ತು ಎಡಮಗುತ್ತು 14 ಗುತ್ತು ಒರಿಯಗಂದು ಒರಿಯಗತ್ತು ಸರ್ವರೆಲ್ಲ ಲೆತ್ತುಕೊಂಡಾಡಿಯೇ ದೇವೇರ್ ಮೇಲ ಸೇರಿಗಾರಲೆಲ್ಲ ಎತ್ತುಕೊಂಡಾಡಿಯೇ ಇತ್ತೆ ಕುಡೂರು ಮುಖ್ಯಾಂಶಗಳು. ಕುಡ್ಲ ಮಹಾನಗರ ಪಾಲಿಕೆಗೂ ಹೊಸ ಮೇಯರ್ ಪ್ರೇಮಾನಂದ ಶೆಟ್ಟಿ, ಒತ್ತು ಮೇಯರ್ ಸುಮಂಗಳಾ ರಾವ್, ದಿವಾಕರ್ ಪಾಂಡೇಶ್ವರ, ವೇದಾವತಿ ಬೊಕ್ಕ ಜನಪ್ರತಿನಿಧಿ ಲೆಡ್ದು ಮೆಚ್ಚುಗಿದ ಮರ್ಯಾದೆ. ಕುಡ್ಲಡ ವಿಜಯ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಶೃಂಗಸಭೆ 2021 ಜಿಲ್ಲೆದ ಅಭಿವೃದ್ಧಿ ಕೆಲಸ ಉಂತುದುಜಿ ಅಭಿವೃದ್ಧಿಗೆ ಬೋಡಾಯನಾಥ ಅವಕಾಶ ಉಂಡು. ನಳಿನ್ ಕುಮಾರ್ ಕಟೀಲ್. ಉರ್ವ ಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನಡು ವರ್ಷಾಧಿ ಮಹಾಪೂಜೆ, ಸುರುತ ದಿನ ಮಹಾರಂಗ ಪೂಜೆ, ಪೇರು ಉರ್ಕಪಾವನ ಪೂಜೆ, ದರ್ಶನ ಬಲಿ. ಗೆಜ್ಜಗಿರಿ ನಂದನ ಬಿತ್ತಲ್ ದೇಯಿ ಬೈದೆತ್ತಿ ಸತ್ಯಧರ್ಮ ಚಾವಡಿ ಕೋಟಿ ಚೆನ್ನಯ್ಯರ್ನ ಮೂಲಸ್ಥಾನ ಗರೋಡಿಡು 1 ವರ್ಷದಿಂಚಿನ ಸಂಭ್ರಮ, ಬೈದೆರ್ಲೆ ನೇಮದ ಪೊರ್ಲು ತಿರ್ಲು.
ಇಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನಾಲಾತು ಸುದ್ದಿ ಬಕ್ಕ ಮನರಂಜನೆಗಾದು ತೂ ಒಂದಿ ಪ್ಲೇ ನಮ್ಮ ಕುಡ್ಲ 24/7 ಸೊಲ್ಮೇಲು.